ನೋಡಿ, ನನ್ನ ಲೆಕ್ಕದಲ್ಲಿ ನಾನು ಸುಮಾರು ಸಾರಿ ಇಲ್ಲಿ ಅಗಿಯುವಾಗ ನೋಡಿದ್ದೀನಿ. ನಾನು ಮಾತಾಡಲಿಲ್ಲ, ಸಮಯ ಬಂದ ಅಗಿಯುವಾಗ ನೋಡಿದ್ದೀನಿ. ಕಾಂಕ್ರೀಟ್ ರಸ್ತೆಯೇ ಅಗಿಬೇಕೆಂದು ಇರಲಿಲ್ಲ. ಮನಸ್ಸು ಮಾಡಿದರೆ ಸೈಡ್ನಲ್ಲಿ ಫುಟ್ಪಾತ್ ಇದೆ, ಫುಟ್ಪಾತ್ನ ಅಡಿಯಲ್ಲಿ ಚರಂಡಿ ಇದೆ. ಚರಂಡಿಯನ್ನು ಅಗಿಲಿ ಅಲ್ಲ, ಅದರ ಅಡಿಯಲ್ಲಿ 2 ಫೀಟ್ ಅಡಿಯಲ್ಲಿ ಹಾಕಿ ಮತ್ತು ಕಾಂಕ್ರೀಟ್ ಹಾಕಲಿ ಅಂದರೆ ಅದು ಕಷ್ಟ ಕೆಲಸ. ಇದು ಕಾಂಕ್ರೀಟ್ ಹೊಡೆಯೋರಿಗೂ ದುಡ್ಡು, ಹಾಕುವವ್ರಿಗೂ ದುಡ್ಡ. ದೂರದೃಷ್ಟಿ ಇಲ್ಲ ಅಂತ ಅಲ್ಲಿ ಹೇಳೋದು ನಾನು. ಯಾಕೆ ಚರಂಡಿಯಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ? ಕಾಂಕ್ರೀಟ್ ರಸ್ತೆಯಲ್ಲೇ ಯಾಕೆ ಹಾಕಬೇಕು? ಕೆಲವು ಕಡೆಯಲ್ಲಿ ಪರಿಸ್ಥಿತಿ ಇಷ್ಟು, ಆದರೆ ಸರ್ವೇ ಸಾಮಾನ್ಯವಾಗಿ ಅಗಿದು ಹಾಕೋದು ನಾನು ಮೊನ್ನೆ ನೋಡ್ತೀನಿ. ಆಯಿತು, ನಾನೇ ಮಾಡಿದ್ರಿಂದ ಮೊನ್ನೆ ನೋಡ್ತೀನಿ, ಲೇಡಿ ಹಿಲ್ನಿಂದ ಉರ್ವ ಸ್ಟೋರಿಗೆ ಹೋಗೋಣ ಅಗೀತಾ ಇದ್ದಾರೆ ರಸ್ತೆ ಮಧ್ಯದಲ್ಲಿ. ಸೈಡ್ನಲ್ಲಿ ನೋಡ್ತೀನಿ ಫುಟ್ಪಾತ್ ಇದೆ, ಫುಟ್ಪಾತ್ ಅಡಿಯಲ್ಲಿ ಚರಂಡಿ ಇದೆ. ಓಪನ್ ಮಾಡಿ ಅಲ್ಲ, ಓಪನ್ ಮಾಡಿ ಚರಂಡಿ ಅಡಿಯಲ್ಲಿ ಹಾಕಿ ಮತ್ತು ಆ ಫುಟ್ಪಾತನ್ನು ಪುನರ್ ನಿರ್ಮಾಣ ಮಾಡಿ. ಅಷ್ಟು ಮಾಡಲಿಕ್ಕೆ ಇವರಿಗೆ ಆಗೋಲ್ವಾ? ಯಾರು ಮಾಡಿದ ತಲೆ ಇಲ್ಲದ ಕೆಲಸವನ್ನು ಮಾಡ್ತಾರೆ ಅಂತ ಹೇಳ್ತೀನಿ. ನೋಡಿ, ನಿಮಗೆ ನಾನು ಈ ರೋಡನ್ನು ಮಾಡಿದೆ, SSನವರ ಮುಂದೆ ಮಾಡುವಂಥ ರೋಡು. ಅಲ್ಲಿ ಒಂದು ವಾಟರ್ ಸಪ್ಲೈ ಲೈನ್ ಬರಲಿಕ್ಕಿತ್ತು. ನಾನು ಆಗಲೇ ದೂರದೃಷ್ಟಿ ಇಟ್ಕೊಂಡು ಒಂದು ಬದಿಯಲ್ಲಿ ಕಾಂಕ್ರೀಟ್ ಹಾಕಿಲ್ಲ, ನಾನು ಇಂಟರ್ಲಾಕನ್ನು ಹಾಕಿಸಿಬಿಟ್ಟೆ. ಹೇಳಿದೆ ನಮ್ಮ ಎಂಜಿನಿಯರ್ಸ್ಗೆ, ನೀವು ಇಂಟರ್ಲಾಕನ್ನು ಹಾಕಿ ಮುಂದೆ ಅದು ಬರುವಾಗ ತೆಗಿಬೇಕಾಗ್ಬೋದು ಅಂತ. ಒಳ್ಳೆದಾಯ್ತಲ್ಲ, ಮೊನ್ನೆ ಇಂಟರ್ಲಾಕ್ ತೆಗೆದರು, ಮತ್ತು ಅದರ ಮೇಲೆ ಪುನಃ ಇವರು ಮತ್ತು ಅದರ ಮೇಲೆ ಕಾಂಕ್ರೀಟ್ ಅದು ವಿಚಾರ ಬೇರೆ ಹಾಕಿದರು. ನನಗೆ ಎಲ್ಲೇ ಅನಿಸಿದ್ದನ್ನು ಮಾಡಿಸಿದ್ದೀನಿ. ಆ ರೀತಿಯ ಒಂದು ಚಿಂತನೆಯನ್ನು ಮಾಡಬೇಕು. ನೋಡಿ, ಯಾವಾಗಲೂ ತಾವು ನೋಡಿರ್ಬೋದು, ನಮ್ಮ ಕರಾವಳಿ ಸರ್ಕಲ್ ಇದೆ, ಅಲ್ಲಿ ಯಾವಾಗಲೂ ಪೈಪ್ಲೈನ್ ಬಸ್ಟ್ ಆಗೋದು. ನಾನಿರುವ ಕಾಂಕ್ರೀಟ್ ಮಾಡಿಲ್ಲ ಅಲ್ಲಿಗೆ. ನಾನು ಹೇಳಿದೆ ಬೇಡ, ಈ ಒಂದು ಜಂಕ್ಷನನ್ನು ಬಿಟ್ಟುಬಿಡಿ, ಯಾವಾಗಲೂ ಬಸ್ಟ್ ಆಗ್ತದೆ, ಎಲ್ಲಿ ಸಾಧ್ಯತೆ ಮಾಡಿದ್ದೀವಿ. ನೋಡಿ, ಎಲ್ಲ ಸಮಸ್ಯೆಗಳಿಗೆ ನನ್ನ ಹತ್ರ ಬಂದಿದ್ದರು, KEDFC ಅವರು ಬಂದಿದ್ದರು. ಸರ್, ಈ ರೀತಿ ಕಾಂಕ್ರೀಟ್ ಅಗಿಯುವಂಥ ಇದಿದೆ, ಏನು ತಮ್ಮ ಅಭಿಪ್ರಾಯ? ನಾನು ಹಾಗೆ ಹೇಳಿದೆ, ಬೇಡ್ರಿ, ಅಗಿಯೋಕ್ಕೆ ಹೋಗಬೇಡಿ, ಜಲಶ್ರೀ ಏನಿದ್ರು ಕೂಡ ಫುಟ್ಪಾತ್ನಲ್ಲಿ ಹಾಕಲಿಕ್ಕೆ ನೋಡಿ ಅಂತ. ಕಾಂಟ್ರಾಕ್ಟರ್ಸ್ನವರಿಗೆ ಒತ್ತಡ ಹಾಕಿದರೆ ಮಾತ್ರ ಆ ರೀತಿ ಮಾಡ್ತಾರೆ. ಇಲ್ಲಾಂದರೆ ಸುಲಭ ಏನು, ಒಂದು ಕಡೆಯಲ್ಲಿ ಕಟ್ ಮಾಡೋದಕ್ಕೂ ದುಡ್ಡು, ಹಾಕೋದಕ್ಕೂ ದುಡ್ಡು. ಇದಕ್ಕೆ ಹೇಳೋದು, ನಾಯಕರುಗಳಿಗೆ ದೂರದೃಷ್ಟಿ ಇರಬೇಕು.